ವರ್ತಮಾನ ಕಾಲಕ್ಕೆ ರಮಣೀಯಕ ದ್ವೀಪವನ್ನು ಆಳುವಂತ ಹೊಣ ಹೊಂದಿದವರೇ ಕಾಳಿಂಗ ಅಥವಾ ಕಾಳಿಯ ಈ ರೀತಿಯಾಗಿ ಲೋಕಮುಖದಲ್ಲಿ ಗುರುತಿಸಿಕೊಂಡಂತಹ ಆಳ್ವಿಕೆಯಲ್ಲಿ ಮುಂದುವರಿತಾ ಇದ್ದೇನೆ. ಸಂತೋಷವಾದಲ್ಲಿ ಆದರೆ ನಮ್ಮದಾದಂತಹ ಯೋಗ್ಯತೆ ಏನು ಎನ್ನುವಂತಹ ವಿಚಾರ ಲೋಕ ಮುಖದಲ್ಲಿ ಅದೆಷ್ಟೋ ಮಂದಿ ಬಲ್ಲವರಾಗಿದ್ದಾರೆ, ಕೆಲವರು ತಿಳಿಯದೇ ಇದ್ದಾರೆ. ಹಾಗಿದ್ರೆ ಏನು ಅರ್ಥ? ನಮ್ಮ ಯೋಗ್ಯತೆ ಅಷ್ಟು ಮೇಲ್ಮಟ್ಟದಲ್ಲಿದೆ. ಈ ಧರೆಯನ್ನು ಹೊತ್ತವನು ನಮ್ಮಣ್ಣ ಮಹಾಶೇಷ ಶೇಷಣ್ಣ, ಅವ ಒಬ್ಬ ಧರೆಯನ್ನು ಹೊತ್ತ. ಶ್ರೀಹರಿಗೆ ಮಲಗುವುದಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ಎನ್ನುವ ಕಾರಣದಿಂದ ನಮ್ಮವನು ಹೋಗಿ ಹಾಸಿಗೆಯಾಗಿ ಕಾಣಿಸಿಕೊಂಡದ್ದಲ್ಲ. ಅವನ ಯೋಗ್ಯತೆಯನ್ನು ಅರಿತು ಅವನಿಗೆ ಬೇಕಾದಂತಹ ಸೇವೆಯನ್ನು ಮಾಡುವರೆ ಹಾಸಿಗೆಯಂತೆ ಕಾಣಿಸಿಕೊಂಡವು. ಮಹಾಶೇಷ ಹಾಸಿಗೆಯೂ ಹೌದು, ಮಲಗುವುದಕ್ಕೆ ಶ್ರೀಹರಿಗೆ ನಾರಾಯಣನು ಸುಖವಾಗಿ ಬರುತ್ತಾನ, ಹೌದಲ್ವ? ಹಾಗಿದ್ರೆ ನಮ್ಮ ಯೋಗ್ಯತೆಯನ್ನು ಬಲ್ಲವರೇ ಬಲ್ಲವರು, ಕ್ಷುಲ್ಲರೇನ ಬಲ್ಲವರು, ಏನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ನಮ್ಮ ಯೋಗ್ಯತೆ ಅಷ್ಟು ಮೇಲ್ಮಟ್ಟದಲ್ಲಿದೆ. ಕರ್ತೃ ಸಂಜಾತರು ಅದೆಷ್ಟೋ ಮಂದಿ ತಕ್ಷಕ, ಜಲಭದ್ರ, ಧನಂಜಯ, ನೀಲ, ಕಾರ್ಕೋಟಕ, ಕಾಳಿಂಗ, ಮಹಾಶೇಷ ಪಟ್ಟಿ ಸ್ವಲ್ಪ ದೊಡ್ಡದಾಯ್ತು ಅಂತ ಕಾಣ್ತದೆ. 10,000 ಗಂಟಲ ಮಕ್ಕಳು. ಹೌದಪ್ಪ, ಕದ್ರುದೇವಿ ಮಕ್ಕಳು ಅಂದ್ರೆ ಹಾಗೆ. ನಮ್ಮನ್ನು ಕಂಡರೆ ಸಾಕು, ಮಾರು ದೂರ ಸರಿ ಕಲ್ಲು ಹೊಡೆಯುವುದಕ್ಕೆ ನೋಡ್ತಾರೆ ಕೆಲವು ಜಾತಿಗಳು. ಗಾಢ ವಿಕ್ರಮವಾದಂತಹ ಈ ವಿಚಾರವನ್ನು ಅರಿತು ಯಾರಾದರೂ ನಮ್ಮನ್ನು ಕೆಣಕುವುದಕ್ಕೆ ಬರುವುದಿಲ್ಲ. ಲೋಕದಲ್ಲಿ ಒಂದು ಮಾತಿದೆ, ಕಳ್ಳನಾಗನ ಕಂಡರೆ ಹಾಲೆರೆವರು, ನಿಜನಾಗನ ಕಂಡರೆ ಕೋಲು ಹಿಡಿಯುವರು. ಹೌದಪ್ಪ, ಅರ್ಥ ಉಳಿದಿದ್ದಕ್ಕೆ ತುಮಗೆ ಹೇಳಿಲ್ಲ. ಕಳ್ಳನಾಗನ ಕಂಡರೆ ಹಾಲೆರೆವರು, ಯಾವ ಹೆದರಿಕೆಯೂ ಇಲ್ಲ. ಮತ್ತೆ ಹಾಲು ಉಳಿಸಿದ್ರೆ ಕುಡಿತದ ಕುಡಿಯುವುದಿಲ್ಲ, ಅದರಲ್ಲಿ ಲಾಭ ಸ್ವಾರ್ಥವೂ ಹೌದು. ಹಾಗೆ ನಿಜನಾಗನ ಕಂಡರೆ ಹಾಲೆರುವುದಕ್ಕೆ ಇರುವುದಕ್ಕೆ ಬರ್ತಾರ. ಯಾವ ಕಳ್ಳನಾಗನಿಗೆ ಹಾಲೆರುವುದಕ್ಕೆ ಬರ್ತಾರೋ ಅಂತವರು ನಿಜನಾಗನ ಕಂಡರೆ ಹೆದರುವರು. ಪ್ರತ್ಯಕ್ಷ ಮತ್ತು ಪರೋಕ್ಷ ನಮ್ಮ ಕುರಿತಾಗಿಯೇ ಹೆದರಿಕೆ ಇವರಿಗೆಲ್ಲ. ಏನೇ ಆಗಲಿ, ಈ ಮೊದಲಿನ ನಿಬಂಧನೆ ಏನಿದೆಯೋ ಆ ಪ್ರಕಾರ ನಡೆಯಬೇಕಾದವನು ಗರುಡ. ಈಗ ವಿಚಾರವನ್ನು ಗೂಢೋರಗನಿಂದ ಕೇಳಿ ತಿಳಿದನಲ್ಲೋ.
ಪ್ರಪಂಚ ಮುಖಕ್ಕೆ ಪರಿಚಯಗೊಂಡವನಿದ್ದೇನೆ. ಶ್ರೀಹರಿಯ ವಾಹನವಾಗಿ ಕರುಣಾದೇವನ್ನಂತಹ ಪಟ್ಟವು ನನಗೆ ಲಭಿಸಿದೆ. ಹಾಗಿದ್ರೆ ದಿನ ನನ್ನ ತಾಯಿಯ ದಾಸಿತ್ವವನ್ನು ಬಿಡಿಸಬೇಕಾಗಿ ಆ ಸಂತೋಲಕದಿಂದ ಅಮೃತವನ್ನೇ ತಂದು ನನ್ನ ದೊಡ್ಡಮ್ಮನ ಮಕ್ಕಳಂತಹ ಗುಣಗಾತಿಗಳಿಗೆ ಕೊಟ್ಟು ದಾಸತ್ವವನ್ನು ಬಿಡಿಸಿದ್ದಾರೆ. ಅದೆಷ್ಟೋ ಬಾರಿ ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಆ ಉರಗಾದಿಗಳು ಕಡೆಯನ್ನು ಬಿಚ್ಚಿದಾಗ ನನ್ನದೇ ಆದಂತಹ ಈ ಕುಕ್ಕಿನಿಂದ ಅವರನ್ನು ಕೊಚ್ಚಿ ಕಷ್ಟವನ್ನು ಮಾಡಿಸಿದ್ದೇನೆ. ಆ ನಂತರ ನಮಗೊಂದು ಮಾತಾಗಿದೆ, ದಿನ ಒಂದಕ್ಕೆ ಒಂದು ಹಾವನ್ನು ನಿಮಗೆ ಆಹಾರವಾಗಿ ಕೊಡ್ತೇನೆ. ಎಲ್ಲಿ ಉಂಟು
ಇದೆಯಲ್ಲ, ಕಪ್ಪೆ ತಿನ್ನುವವ, ಬಿಲದೊಳಗೆ ಇಲಿಗಳನ್ನು ತಿನ್ನುವವ, ಇಷ್ಟನ್ನೆಲ್ಲ ತಿನ್ನುವರಂತ ನಾನು ನಿನಗೆ ಹೊತ್ತೊತ್ತಿಗೆ ಆಹಾರ ಗಳಿಸಿದ್ರೆ ಆಗ್ತದಲ್ವ? ಹೌದು, ಯಾಕೆ ಹೊತ್ತಿಗೆ ಬರುವಂತದ್ದು ಬರಲಿಲ್ಲ, ನಮಗೆ ಬರಬೇಕಂತ ಬರಬೇಕು. ಯಾವುದನ್ನು ಬರಬೇಕಿದ್ದರು ಕಾಲ ಕೂಡಿ ಬರಬೇಕು. ನೀನು ನಿರೀಕ್ಷೆ ಪಟ್ಟಂತಹ ಸಮಯಕ್ಕೆ ಆಹಾರ ಕಳಿಸುವುದಕ್ಕೆ ನಿನ್ನ ಆಳು ಎನ್ನುವಲ್ಲ ನಾವು ಮಾತಾಡುವಾಗ ಸಮಯದ ನಿಬಂಧನೆ ಆಗಲಿಲ್ಲ, ದಿನದ ನಿಬಂಧನೆ ಮಾತ್ರ. ಬೆಳಗಾಗುವಾಗ ಬರಬೇಕು. ಹೌದಾ? ಕಳಿಸಬಹುದಿತ್ತು. ನಿನಗೆ ಕಳಿಸುವಂತ ಆಹಾರ ಏನಿದೆಯೋ ಆ ಕುರಿತಾಗಿ ಯೋಚಿಸಿ ಬೇಕಾದಂತೆ ತಿನ್ನಬೇಕಾದವನು ನೀನು, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕಾದವನು ನೀನು. ನಿನ್ನ ಹೊಟ್ಟೆಗೆ ಆಹಾರ ಕಡಿಮೆ ಆಗಿದೆ ಎನ್ನುವ ಕಾರಣದಿಂದ ಒಡ್ಡಿದಂತ ನಿಬಂಧನೆ ಏನಿದೆ ಅದನ್ನು ಮುರಿಯುವುದರಲ್ಲಿ ಅರ್ಥವಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಪಾಲಿಗೆ ಆಹಾರ ಬಿಡು. ಹಿಡಿದಂತ ನಿನ್ನನ್ನು ಅರಕ್ಷಣದಲ್ಲಿ ಕೊಕ್ಕಿನಲ್ಲಿ ತಿರುಗಿಸಿ ಪಾತಾಳ ತಿಳಿಸಿಯನು.
ಹೆಗಲಲ್ಲಿ ಇರಿಸಿಕೊಂಡು ಕೊಂಡು ಹೋಗಿದ್ದೇನೆ. ಉಪಕಾರ ಬಿಟ್ಟು ಆದುದರಿಂದ ಬೇಕಾದನ್ನು ಗಳಿಸಿ. ಯಾವುದೋ ಉಪಕಾರ ಬೇಡ, ಇಲ್ಲದಿದ್ರೆ ಗಳಿಸಬೇಕಾದಂತ ಅವಶ್ಯಕತೆ ಉಂಟು. ನನಗೆ ಅಲ್ಲಿ ಬಹಳವಾದಂತಹ ಅಗತ್ಯವಾದ ಕೆಲವು ಕಾರ್ಯಗಳಿತ್ತು, ಹಾಗಾಗಿ ಕೊಂಡು ಹೋಗಿದ್ದೇನೆ. ರಮಣೀಯ ದ್ವೀಪದಲ್ಲಿ ಹೋಗುವಾಗ ಕೆಲವರು ಸತ್ತದ್ದು ನೆನಪಿಲ್ಲ. ಹಾಗೆಯೇ ಸಾಯುವುದು ಬೇಡ, ಮರ್ಯಾದೆಯಿಂದ ಕೊಡುವ ಹಾರ ನಿನ್ನ ಪರಿಹಾರ ನಾವು ಕೊಡಬೇಕಾದುದು. ನಿನಗೆ ಏನು ಅಂತರಂಗದಲ್ಲಿದೆ ಅಂತ ನಮಗೂ ಗೊತ್ತಿದೆ. ಅವುಗಳ ಮೇಲೆ ಇರುವಂತಹ ದ್ವೇಷ ಸಾಧನ ಗೆಲ್ಲುವ ಸಂದರ್ಭ ಎನ್ನುವಂತ ಉದ್ದೇಶದಿಂದಲೇ ಆಡಿದ ಮಾತನ್ನು ತಪ್ಪಿ ಮುಂದುವರಿಯುವುದಕ್ಕೆ ಮನ ಮಾಡಿದವರು. ನಿನಗೆ ಎರಡು ನಾಲಗೆ ಏನು ಅಲ್ವಲ್ಲ? ಇಲ್ಲ, ಎರಡು ನಾಲಗೆ ಉಳ್ಳಂತ ನಾವೇ ಒಂದೇ ಮಾತನ್ನು ನಡೆಸುವುದಕ್ಕೆ ಮುಂದಾದವರು. ಎರಡು ನಾಲಗೆ ಅಲ್ಲದೆ ಇರುವಂತಹ ನಿನ್ನ ಆ ನಾಲಗೆಯನ್ನು ನಾಲ್ಕು ಹೋಳು ಮಾಡ್ತೇನೆ. ಇದು ಏನು ಗೊತ್ತಾ? ಕೊಕ್ಕು ಏನಿದು ಕೇಳದೆ ಇದ್ರೆ ಅದರಿಂದ ಕೊಕ್ಕೆ ಹೇಳಿದೆ ನಿನಗೆ ಸೊಕ್ಕು ಕೊಕ್ಕು ಅರಕ್ಷಣದಲ್ಲಿ ಮುರಿದು ಮುಕ್ಕುವೆ.
ಆನೆ ಮೂಗಿನ ಮೇಲೆ ಬೆರಳಿಡಬೇಕಾದಂತಹ ಸಂದರ್ಭ ಪದಗೆ ಬಂತ ಹೇಗೆ? ಇಲ್ಲದೆ ಇದ್ದರೆ ಹೀಗೂ ಒಂದು ನಡೆಯುವ ಕ್ರಮ ಉಂಟ? ನೀರಿನಲ್ಲಿ ವಾಸ ಮಾಡಿದ್ದೇನೆ, ನೀರೆಲ್ಲ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಎನ್ನುವಂತೆ ಸುತ್ತ ನೋಡಿದರೆ ಮೊದಲೇ ನಮ್ಮ ಮೇಲೆ ದ್ವೇಷವನ್ನು ಕಾಣ್ತಾ ಇದ್ದವನು ಆ ಗರುಡ ನನ್ನನ್ನೇ ಅರಚುತ್ತಾ ಮುಂದುವರಿದು ಬಂದನೋ ಹೇಗೆ? ಹಾಗಿದ್ರೆ ಬಂದವನು ಯಾರಾಗಿರುವುದು? ಹೋದವನು ಇರಬೇಕು. ಆಹಾರ ಸಿಕ್ಕದೇ ಇರುವಂತಹ ಸಂದರ್ಭದಲ್ಲಿ, ನನ್ನನ್ನು ಹುಡುಕುತ್ತಾ ಬಂದಂತಹ ಸಂದರ್ಭದಲ್ಲಿ ನಾನು ಇಂಥ ಕ್ಷೇತ್ರದಲ್ಲಿಯೇ ಇದ್ದೇನೆ ಎನ್ನುವಂತ ವಿಚಾರ ಅವರಿವರಿಂದ ಕೇಳಿ ತಿಳಿದು ನನ್ನನ್ನು ಕಣಕುವುದಕ್ಕೆ ಬಂದನೇ. ಪೂರ್ವದ್ವೇಷ ಸಾಧನೆಗೆ ಹಠ ಹಿಡಿದು ಬರ್ತಾನಂತಾದ್ರೆ ಇವನಿಗೆ ಸೊಕ್ಕಲ್ಲದೆ ಮತ್ತೇನು? ಹಾಗೆಂದು ಅವನೇ ಬಂದಿದ್ದಾನೆ ಎಂಬ ಹಾಗೆ ಹೇಳುವ ಹಾಗಿಲ್ಲ. ಅನ್ಯರು ನನಗೆ ವಿರೋಧಿಗಳು ಯಾರಾಗಿರಬಹುದು. ಹಾಗೆಂದು ಈ ಕಾಳಿಂದಿ ನದಿಯ ತಳಭಾಗದಲ್ಲಿ ಇಟ್ಟುಕೊಂಡು ಮೇಲೆ ನೋಡಿದೆ ಎಂದಾದರೆ ಏನೇನೂ ಕಾಣುವುದಿಲ್ಲ. ಶುದ್ಧ ಸ್ಫಟಿಕದಂತೆ ಇರುವಂತಹ ನೀರು ತಪ್ಪಾಗಿ ಹೋಗಿದೆ. ಮೇಲ್ಭಾಗದಲ್ಲಿ ಇರುವಂತದ್ದು ಕಾಣಬೇಕು, ಪ್ರತ್ಯಕ್ಷವಾಗಿ ನೋಡಬೇಕು. ಅದಕ್ಕಾಗಿ ಕಾಳಿಂದಿ ನದಿಯ ದಡವನ್ನು ಸೇರಿಕೊಳ್ತೇನೆ, ಮೆಲ್ಲನೆ ಸುತ್ತಮುತ್ತ ನೋಡ್ತೇನೆ, ಪರಿಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ತೇನೆ. ಆಶ್ಚರ್ಯವೇ ಸರಿ, ಇಂದಿನವರೆಗೆ ನಿನ್ನನ್ನು ನೋಡಿದವನು ನೀನು ಕಾಣಿಸಿಕೊಂಡಿರುವೆ. ಕಪ್ಪು ಮೈಯನ್ನು ಹೊಂದಿರುವಂತಹ ನೀನು ಯಾವುದೋ ಒಂದು ಉದ್ದೇಶವನ್ನು ಇರಿಸಿಕೊಂಡೆ ಈ ಕಾಳಿಂದಿ ನದಿಯ ದಡವನ್ನು ಸೇರಿಕೊಂಡವನು. ಆದುದರಿಂದ ಕೇಳ್ತಾ ಇದ್ದೇನೆ, ನೀರನ್ನು ಅಲ್ಲೋಲ ಕೊಳಿಸುವರೆ ಕಾರಣ ಏನು? ಬಂದಿರುವಂತಹ ನೀನು ಯಾರು? ಸ್ಪಷ್ಟವಾಗಿ ಹೇಳಿಬಿಡು.
ರಕ್ಷಿಸುವಂತಹ ಹೊಣೆ ಉಳ್ಳಂತಹ ನೀನು ಈ ಪ್ರದೇಶವನ್ನು ಸೇರಿಕೊಂಡಿರಬೇಕು. ಏ ಕೋಲದಲ್ಲಿ ಅದವರೆ ನೀಚ ಮೂರ್ಖ ಶಿಖಾಮಣಿಯೇ, ನಿನ್ನ ವಿಳಾಸವನ್ನೇ ಹೇಳುತ್ತಿರುವುದು ನಾನು. ಹೌದೇನೋ? ಈ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತ ಸಂಭವಿಸಬೇಕು ಎಂದಾದರೆ ಅದಕ್ಕೊಂದು ಕಾರಣ ಎಂದು ಇರ್ತದೆ. ಕಾರಣ ಏನು ಎಂಬುದನ್ನು ತಿಳಿಯದೇ ಇರುವಂತಹ ನೀನು ತಿಳಿಯುವಂತಹ ಉದ್ದೇಶದಿಂದಲೇ ಕೃಷ್ಣನಾಗಿರುವಂತಹ ನೀನು ಸಂಶೋಧಕನಾಗಿ ಮುಂದುವರಿಯುವುದಕ್ಕೆ ಮನ ಮಾಡಿದೆ. ಆಕ್ಷೇಪ ಏನೂ ಇಲ್ಲ. ಆದರೆ ನಿನ್ನವರು ಅವಸಾನ ಹೊಂದಿದ್ದಾರೆ, ನಿನ್ನ ಗೋ ಸಂಕುಲ ಧರಾಶಾಹಿಯಾಗಿದೆ ಎನ್ನುವುದಕ್ಕೆಲ್ಲ ನಾನು ಹೊಣೆಯಲ್ಲ. ಆದುದರಿಂದ ಹೇಳ್ತಾ ಇದ್ದೇನೆ, ದಾರಿಯಲ್ಲಿ ಸಂಚರಿಸುವಂತಹ ಮಾರಿಯನ್ನು ಮನೆ ಒಳಗೆ ತಂದು ಕುಳ್ಳಿರಿಸಿ ಪೂಜಿಸುವುದಕ್ಕೆ ಮುಂದಾದರೆ ನಿನಗೆ ಒಳಿತಾಗಲಿ ಎಂದು ಅನುಗ್ರಹಿಸುವುದಕ್ಕುಂಟ? ಇಲ್ಲವೇ ಇಲ್ಲ. ಹುಟ್ಟು ಗುಣದಂತೆ ಯಾರು ಪೂಜಿಸ್ತಾರೋ ಅಂತವರನ್ನೇ ಮುರಿದು ಮುಕ್ಕಬಲ್ಲದು. ಆದ್ದರಿಂದ ಯಾವ ಕಾರಣವನ್ನು ತಿಳಿಯದೆ ಮುಂದುವರಿದು ಬಂದೆ ಎಂದಾದರೆ ಶೈಮಿಲಿ ಪಟ್ಟಣದ ದರ್ಶನವಾಗಿ ಒದಗಿಸಿಯನು ಎಚ್ಚರಿಕೆ. ಪ್ರತಿಯೊಂದು ಜೀವರಾಶಿಗಳಲ್ಲಿ ಒಂದು ನಂಜು ಅಂತ ಇರ್ತಾರೆ, ವಿಷ. ಆ ವಿಷವನ್ನು ಬಾರದೆ ಇದ್ದರೆ ಪ್ರಕೃತಿ
ಪ್ರಕೃತಿಗೆ ವಿರೋಧ. ಹಾಗಾಗಿ ಇವತ್ತಿನ ದಿನ ವಿಷ ಕಾರಿದ್ದೇನೆ. ಅದರ ಪರಿಣಾಮವಾಗಿ ನಿಮ್ಮವರಿಗೆಲ್ಲ ಆಪತ್ತು ಉಂಟಾಗಿದೆ. ಅವುಗಳನ್ನೆಲ್ಲ ಕೇಳುವುದಕ್ಕೆ ಬರಬೇಡ ನೀನು. ಬಂದ ಹಾಗೆ ಹೋಗುವೆಯೋ? ಒಳಗೆ ವಿಷ ಕಾರಬೇಕು ಅಂತ ಇಲ್ಲ, ಹೊರಗೆ ಕಾರ್ಲಿಕ್ಕೆ ಆಗ್ತದೆ. ಹೌದು, ಈಗ ನೀರಿನ ಒಳಗೇ ಆಗಲಿ, ನೀರನ್ನು ಬಿಟ್ಟು ಮೇಲೆ ಆಗಲಿ ವಿಷ ಕಾರಿದ್ದು ಹೊರಗೆ ಹೌದಲ್ವೋ? ಹೌದಲ್ವೋ? ಹಾಗಾಗಿ ವಿಷ ಕಾರಿದ್ದೇನೆ. ನೀರಿಗೆ ಸೇರಿದೆ ಸೇರಲಿ, ಅದಕ್ಕೆ ನಾನೇನು ಮಾಡುವುದಕ್ಕಾಗ್ತದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಂದಂತಹ ನೀನು ಕಾಲಿಗೆ ಬುದ್ಧಿ ಹೇಳುವೆಯಲ್ಲ, ಅಲ್ಲ ಕಾಲ ಮುರಿಬೇಕು. ನನ್ನದಾದಂತಹ ಪರಿಸ್ಥಿತಿ ಹೀಗಿರಬಹುದು ಎನ್ನುವಂತ ಹುಚ್ಚು ಕಲ್ಪನೆಯಿಂದ ಬಂದವನು ಇಂದಿನ ವಿಷವನ್ನು ತಾರಿದ್ದೇನೆ. ಏನೋ ಸ್ವಲ್ಪ ಬಳಲಿಕೆ ಉಂಟಾಗಿದೆ, ಇವನಿಂದ ಏನೇನು ಕೈ ಸಾಗುವುದಿಲ್ಲ ಎನ್ನುವಂತೆ ಭಾವಿಸಿದರೆ ನಿನ್ನ ಉಳಿಗಾಲವಲ್ಲ. ಆದ್ರೆ ಬುದ್ಧಿ ಯಾವುದಕ್ಕೂ ಒಂದಿಷ್ಟು ಇಲ್ಲ. ಬುದ್ಧಿ ಇದ್ದ ಕಾರಣವೇ ಕಾಡಿನ ನದಿಯನ್ನು ಸೇರಿಕೊಂಡವನು ರಕ್ಷಣೆ ಪಡೆದವನು ನಾನು, ಗೊತ್ತಾಯ್ತಾ? ಆದುದರಿಂದ ಹೇಳ್ತಾ ಇದ್ದೇನೆ, ನೀನು ರಕ್ಷಣೆ ಪಡೆದಿರಬಹುದು, ಆದ್ರೆ ಉಳಿದವರ ಸ್ಥಿತಿ ಏನಾಗಿದೆ ಅದನ್ನು ನೀನು ಸರಿಯಾಗಿ ಗಮನಿಸಬೇಕಿತ್ತು. ಏನು ಮಾಡುವುದಕ್ಕಾಗ್ತದೆ? ಯಾರ ಸಂಕಲ್ಪ ಹೇಗಿದೆ ಅಂತ ಹೇಳುವುದಕ್ಕಾಗ್ತದ? ಆದುದರಿಂದ ಅವನ ಸಂಕಲ್ಪ ಏನಿದೆಯೋ ಅದರಂತೆ ನಾನು ನಿನ್ನನ್ನು ಸೋಲಿಸ್ತೇನೆ. ಹೌದಾ? ನಿನಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೇನೆ.
ನಲಿದಾಡಿರಲು ಶ್ರೀರಂಗನು ನಲಿದಾಡಿರಲು ಶ್ರೀರಂಗನು ನಲಿದಾಡಿರಲು ಜಯ ಜಯ ವೆಂಕಟರಗಿ ಶ್ರೀರಾಮಾನುಜನಂದ ಕುಮಾರ ನಂದ ಕುಮಾರ ಶ್ರೀಕಾಮುಜಲೋಚನ ಮಾನವನ ಸುರಾಚಿತ ಘೋರ ಭಯ ದಯನೋರಿದ ಪರಾಧಾನ ಜಯ ಜಯ